ನಮಸ್ಕಾರ ವೀಕ್ಷಕರೇ. ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿರುವಂತಹ ವಾತಾವರಣ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬೆಳವಣಿಗೆಗೆ ಸಾಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ಮಾಡುವಂತಹ ಶಿಕ್ಷಕ ವೃಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಹಲವಾರು ಯೋಜನೆಗಳು ಪ್ರತಿ ವರ್ಷ ಕೂಡ ದಾಖಲೆಯ ಫಲಿತಾಂಶ. ಇದು ನಮ್ಮ ಪುತ್ತೂರಿನ ತೆಂಕಿಲಾದಲ್ಲಿರುವಂತಹ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಹೆಮ್ಮೆಯ ಹೆಗ್ಗುರುತು. ಈ ವರ್ಷ ಕೂಡ SSLC ಫಲಿತಾಂಶ ಪ್ರಕಟ ಆಗಿದೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ 233 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. 233 ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರುವಂತಹ ಫಲಿತಾಂಶವನ್ನ ದಾಖಲು ಮಾಡಿದ್ದಾರೆ. ವಿದ್ಯಾಸಂಸ್ಥೆಗೆ ಹೆಮ್ಮೆಯನ್ನ ತಂದಿದ್ದಾರೆ. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮ ಹೇಗಿದೆ ಅಂತ ನೋಡಬೇಕು. ಅದರ ಜೊತೆಗೇನೆ ವಿದ್ಯಾರ್ಥಿಗಳ ಪರಿಶ್ರಮ ಹೇಗಿತ್ತು, ವಿದ್ಯಾರ್ಥಿಗಳು ಈ ಹೊತ್ತಿನಲ್ಲಿ ಏನ್ ಹೇಳ್ತಾರೆ, ಶಿಕ್ಷಕ ವೃಂದ ಏನ್ ಹೇಳುತ್ತೆ, ಫ್ಯಾಕಲ್ಟಿ ಏನ್ ಹೇಳುತ್ತೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಒಂದು ಅಂಕಗಳನ್ನು ದಾಖಲು ಮಾಡಿಕೊಂಡು ವಿದ್ಯಾಸಂಸ್ಥೆಗೆ ಹೆಮ್ಮೆಯನ್ನು ತಂದಿರುವಂತಹ ವಿದ್ಯಾರ್ಥಿನಿ ಅಪೇಕ್ಷಾ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಹಾಂ, 620 ಎಬೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ 621 ಬಂದರೆ ತುಂಬ ಖುಷಿ ಉಂಟು. ಹಾಯ್, ಸುಲಭ ಇತ್ತು, ಬಟ್ ನಾನು ಸಿಲ್ಲಿ ಮಿಸ್ಟೇಕ್ ಮಾಡ್ಕೋಯ್ತು. ಆದರೂ ಫೈನ್, ನಾನು ಸ್ಯಾಟಿಸ್ಫೈಡ್. ಹಾಗೆ ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ ಬಂದಿದೆ. ಸೈನ್ಸಲ್ಲಿ 2 ಮಾರ್ಕ್ ಒಂದು ಕ್ವೆಶನ್ ನಾನು ತಪ್ಪು ಮಾಡಿದೆ, ಮತ್ತು ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗಿರ್ಬೋದು ಅಂತ, ಮತ್ತು ಮ್ಯಾಥ್ಸಲ್ಲಿ ಒಂದು ಕ್ಯಾಲ್ಕುಲೇಷನ್ ರಾಂಗ್, ಸೊ 1 ಮಾರ್ಕ್ ಅಲ್ಲಿ ಹೋಯ್ತು. ಮ್ಯಾಥ್ಸ್. ಏನು ಹೇಳ್ತೀರಾ? ಇಷ್ಟೊಂದು ಒಳ್ಳೆ ಅಂಕ ಬಂದಿದೆ, ವಿದ್ಯಾಸಂಸ್ಥೆಯ ಶ್ರಮ ಹಾಗೆ ನಿಮ್ಮ ಶ್ರಮ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ವಿವೇಕಾನಂದ ಸ್ಕೂಲ್ ಅಂದಮೇಲೆ ಒಂದು ಟಾಪರ್ ಬಂದೇ ಬರ್ತಾರೆ. ಸೊ ಅಪ್ಪ ಅಮ್ಮ ಸಹ ಹುಡುಕಿ ಇಲ್ಲೇ ಸೇರಿಸಿದ್ದಾರೆ ನನಗೆ.
ಖುಷಿ ಉಂಟು. ನಮ್ಮ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಅಲ್ಲದೆ ನಾವು ಕರಿಕ್ಯುಲರ್ ಈಗ ಕೆಲವು ಸ್ಕೂಲಲ್ಲೆಲ್ಲ ಸ್ಟಡೀಸ್ ಮಾತ್ರ ಅಂತ ಇರ್ತದೆ. ನಮ್ಮದ್ರಲ್ಲಿ ಕರಿಕ್ಯುಲರ್ ಎಲ್ಲ ಯಾವುದೇ ಕಾಂಪಿಟೇಷನ್ಗೆ ಹೋದರೆ ಒಂದು ಓವರ್ ಆಲ್ ಬಂದೇ ಬರ್ತೇವೆ. ಸೊ ಅದು ಒಂಥರ ಖುಷಿ ಸ್ಕೂಲಲ್ಲಿ ಕಲಿಯೋದು. ಮತ್ತು ನನ್ನ HM ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ನನ್ನ ಫ್ಯಾಮಿಲಿ ವಿಷಯ ಬಂದರೆ ಹಾಗೆ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನನ್ನನ್ನು ಕಲಿಸಿದ್ದಾರೆ. ಅದು ಸಹ ಈ ಪುತ್ತೂರಲ್ಲಿ ಮನೆ ಮಾಡಿ, ನಾವು ಚೂರು ದೂರದಲ್ಲಿರುವವರು ಹಳ್ಳಿಯಲ್ಲಿ, ಬಟ್ ಇಲ್ಲಿ ಬಂದು ಮನೆ ಮಾಡಿ ಸ್ಟಡೀಸ್ಗಿಂತವೇ ಮನೆ ಮಾಡಿದ್ದು. ಸೊ ಅವರ ಕಷ್ಟಕ್ಕಾಗಿರೋ ಒಂದು ಪ್ರತಿಫಲ ಬೇಕಲ್ಲ ಹಾಗೆ. ಮತ್ತು ನನ್ನ ನಾವು 4 ಜನ ಮಕ್ಕಳು. ಸೊ ನನ್ನ ಅಕ್ಕನವರು ಮತ್ತು ಅಣ್ಣ ತುಂಬ ಸಪೋರ್ಟ್ ಮಾಡ್ತಾರೆ. ಹೇಗೆ ಓದಬೇಕು, ಯಾವ ರಿಸೋರ್ಸಿಂಗ್ ತಗೊಳ್ಬೇಕು, ಒಂಥರ ಏನಂತ ಹೇಳಿದರೆ ನನಗೆ ಸಪೋರ್ಟ್ ಸಿಸ್ಟಮ್ ಅಂದರೆ ನನ್ನ ಫ್ಯಾಮಿಲಿ ಮತ್ತು ಟೀಚರ್ಸಿಗೂ ಗೈಡೆನ್ಸ್ ಎರಡಿದ್ರೆ ಸಿಗ್ಬೋದು ಅಂತ ಒಂದು ಹೋಪ್ಸು. ಮತ್ತು ಹಾಗೆ ಏನಂತ ಹೇಳಿದರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹಂಗೆ ಬಿಡಬಾರ್ದು 10th ಅಂತ ಹೇಳಿ ಅಥವಾ ಎಕ್ಸಾಮ್ ಅಂತ ಹೇಳಿ ಎಲ್ಲ. ಅಂದರೆ ಅದು ಡ್ರಾಬ್ಯಾಕ್ ಆ್ಯಕ್ಚುಲಿ. ಎಲ್ಲರೂ ಅಂದ್ಕೊಳ್ಬೋದು ಈಗ ಎಕ್ಸಾಮ್ ಬಂತು ಓದಿ ಮಾತ್ರ ಸಾಕು, ಈಗ ಡ್ಯಾನ್ಸ್ ಅದು ಇದೆಲ್ಲ ಯಾವುದು ಬೇಡ ಅಂತ ಹೇಳ್ತಾರೆ. ಬಟ್ ಅದಿದ್ದರೆ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ. ಹಾಗೆ ಓದಿನ ಜೊತೆಗೆ ಬೇರೆ ಯಾವುದೆಲ್ಲ ಆಕ್ಟಿವ್ ಆಗಿದೆ? ಸ್ಕೂಲ್ ಕಾಂಪಿಟೇಷನ್ ಯಾವುದಿದ್ರು ಹೋಗ್ತಿದ್ದೆ. ಮತ್ತು ಇದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಇವಾಗ ಲಾಸ್ಟ್ ಎಕ್ಸಾಮ್ ಅಂತ ಶುರು ಆದಮೇಲೆ ಹೋಗ್ತಿದ್ದೆ ನಾನು. ಈಗ ಲಾಸ್ಟ್ ಫೈನಲ್ ಎಕ್ಸಾಮಿಗೆ ಆಗುವಾಗ ಕ್ಲಾಸ್ ಇರಲಿಲ್ಲ ಮತ್ತು ನಾನು ಹೋಗ್ತಾನೆ ಇರಲಿಲ್ಲ. ಒಂದು 4 ಕ್ಲಾಸ್ ಬಿಟ್ಟಿದ್ವಿ ಅಷ್ಟೇ, ಬೇರೆ ಹೋಗ್ತಿದ್ದೆ. ಮತ್ತು ಡ್ರಾಯಿಂಗ್, ಟೈಮ್ ಪಾಸ್ ಮಾಡೋದು ಡ್ರಾಯಿಂಗ್, ಪೇಂಟಿಂಗ್ ಹಾಗೆ ಎಂತಾದರೂ ಒಂದು ಮಾಡ್ತಿದ್ದೆ. ಬುಕ್ಸ್ ಓದ್ತಿದ್ದೆ, ಸ್ಟೋರಿ ಬುಕ್ಸ್. ಟೆಕ್ಸ್ಟ್ ಬುಕ್ಕಿಗಿಂತ ಹಾಗೆ ಜಾಸ್ತಿ ಓದ್ತಿದ್ದೆ ಹಾಗೆ. ಪೇರೆಂಟ್ಸ್ನ ಪರಿಚಯ ಮಾಡ್ಕೊಳ್ಳಿ. ಈಗ ನನ್ನ ಅಪ್ಪ ವೆಂಕಟರಮಣ ಕಾರಂತ್ ಅಂತ. ಅವರು ಸ್ಕೂಲ್ ಟೀಚರ್ ಆಗಿದ್ದರು ಗೌರ್ಮೆಂಟ್, ಈಗ ರಿಟೈರ್ಡ್ ಆಗಿದ್ದಾರೆ. ಹಾಗೆ ಈಗ ನನ್ನ ಅಮ್ಮ ಹೌಸ್ ವೈಫ್. ತುಂಬ ಸಪೋರ್ಟ್ ನನಗೆ, ಎಂತ ಅಡುಗೆ ಟೈಮಿಗೆ ಬಂದು ಮಾಡ್ತೇನೆ ಹಾಗೆ. ಇವರಿಬ್ಬರು ಸಹ ನನ್ನ ಅಪ್ಪ ಅಮ್ಮ. ಸರ್, ನೀವೊಬ್ಬ ಶಿಕ್ಷಕರಾಗಿ ಬೇರೆ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕನ್ನು ತಂದಿದ್ದೀರಾ. ನಿಮ್ಮ ಮಗಳು ಇದೀಗ ಉತ್ತಮವಾದ ಅಂಕವನ್ನು ದಾಖಲು ಮಾಡ್ಕೊಂಡಿರೋದು, ಈ ಹೊತ್ತಿಗೆ ಏನು ಹೇಳ್ತೀರಾ? ಹಲೋ, ಎಲ್ಲರಿಗೂ ನಮಸ್ಕಾರ. ಮಗಳು ಇಷ್ಟೊಂದು ಮಾರ್ಕ್ ತೆಗೆದದ್ದು ಬಹಳ ಸಂತೋಷದ ವಿಷಯ. ಅವಳ ಭವಿಷ್ಯ ಜೀವನ ಒಳ್ಳೆ ಉಜ್ವಲವಾಗಲಿ. ಅದೇ ರೀತಿ ಇಲ್ಲಿ ಕಲಿತಂಥ ಎಲ್ಲ ಮಕ್ಕಳು ಕೂಡ ಭವಿಷ್ಯ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಅದೇ ರೀತಿ ಶ್ರಮಪಟ್ಟು ಓದಿದ್ದಾಳೆ ಮಗಳು. ಇನ್ನು ಹೋದಂತಹ ಶಾಲೆಯಲ್ಲಿ ಕೂಡ ಇದೇ ರೀತಿ ಕೀರ್ತಿಯನ್ನು ತಂದು ಅವಳ ಭವಿಷ್ಯ ಜೀವನ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಅವರು ಸಣ್ಣ ವಯಸ್ಸಿನಿಂದಲೇ ಕಲಿಕೆಯಲ್ಲಿ ಹುಷಾರ? ಹೌದು, ಚಿಕ್ಕದಿಂದಲೇ ಎಲ್ಲ ಇದರಲ್ಲಿ ಹುಷಾರಾಗಿದ್ದಳು. ಹಾಗೆ ಯಾವುದರಲ್ಲಿ ಹಿಂದೆ ಬಿಡ್ತಿರಲಿಲ್ಲ. ಪ್ರತಿಯೊಂದಕ್ಕೂ ಅವಳ ಅಮ್ಮನ ಪ್ರೋತ್ಸಾಹ ಯಾವುದೇ ಇದ್ದರೂ ಅವಳಲ್ಲಿ ಕೇಳಿ ಮುಂದುವರಿಸ್ತಾ ಇದ್ದಳು. ಹಾಗಾಗಿ ಅಮ್ಮನ ಆಶೀರ್ವಾದ ಯಾವಾಗಲೂ ಅವಳಿಗೆ ಇರ್ತಿತ್ತು. ಈಗ ಮುಂದೆ ಆಶೀರ್ವಾದ ಅವಳಿಗೆ ಸಿಗಲಿ ಅಂತಲೇ ಆಶಿಸ್ತೇನೆ. ಇವಾಗ 10th ಅಂತ ಹೇಳಿ ಜಾಸ್ತಿ ಆಗಿರೋ ಎಫರ್ಟ್ ಎಲ್ಲ ಹಾಕ್ತಾ ಇದ್ರ ಹೇಗೆ? ಖಂಡಿತ. 10th ಅಂದರೆ ನಾವು ಕಲಿಯೋ ಸಮಯದಲ್ಲಿ ಹೇಗಿತ್ತು ಅಂದರೆ 10th ಅಂದರೆ ಒಂದು ಬುನಾದಿ ಅಂತ ಹೇಳ್ತಾ ಇದ್ದೆವು. ಯಾವುದಕ್ಕಿದು ಮೊದಲು 7th ಸ್ಟ್ಯಾಂಡರ್ಡ್ ಇತ್ತು, ನಂತರ 10th ಆಯಿತು, ಈಗ PUಗೆ ಮುಟ್ಟಿದ್ದು ಅದು. ಆ ಟೈಮಲ್ಲಿ 10th ಅಂದರೆ ಬಹಳ ಎಫರ್ಟ್ ಹಾಕಿ ನಾವು ಯಾವ ರೀತಿ ಓದಿ ಕಲ್ತಿದ್ದೆವು ಅದು ನಮ್ಮ ಭವಿಷ್ಯ ಜೀವನಕ್ಕೆ ಅಥವಾ ಉದ್ಯೋಗಕ್ಕೆ ಹೋಗಲಿ ಹೇಳೋದು ಆಗ್ತಾಯಿತ್ತು. ಹಾಗೆ ನಾವು ಅವಳ ಮೇಲೆ ಒತ್ತಡ ಆಗ್ತಾ ಇದ್ದೆವು, ಓದು ಜಾಸ್ತಿ ಮಾರ್ಕ್ ತೆಗಿ, ಒಳ್ಳೆಯ ಭವಿಷ್ಯ ಜೀವನ ರೂಪಿಸ್ಕು ಎಂಬುದಾಗಿ. ಎಲ್ಲದರಲ್ಲಿ ಒಳ್ಳೆಯದ ಕಲ್ತಿದ್ದಾಳೆ, ಭಾಳ ಸಂತೋಷ. ನಿಮಗೆ ಏನು ಕನಸಿದೆ ಸರ್ ಮಗಳ ಬಗ್ಗೆ? ಅಂದರೆ ನಮಗೆ ಒಟ್ಟು 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಕೆಲವರನ್ನ ಒಬ್ಬರನ್ನಾದರೂ ಡಾಕ್ಟ್ರ್ ಮಾಡಬೇಕೆಂದು ಆಶಾ ಭಾವನೆ ಇತ್ತು, ಆಗಲಿಲ್ಲ. 3 ಜನ ಕೂಡ ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿ ಇದ್ದಾರೆ. ಈಗ 7 ಡಾಕ್ಟರಿಂಗ್ ಮಾಡಿ ಓದಿಸಬೇಕಂತ ಒಂದು ಆಶಾ ಭಾವನೆ. ಮತ್ತೆ ದೇವರ ಕೈಯಲ್ಲಿ ಉಂಟು, ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಡಾಕ್ಟರ್ ಮಾಡಬೇಕು ಅನ್ನೋಂಥ ಆಸೆ ಇದೆ. ನಿಮಗೆ ಏನು ಆಸೆ ಇದೆ? ಈಗ ನೆಕ್ಸ್ಟ್ ಗೋಲ್ ಆಗಿದೆ. ಸೊ ನೀಟಲ್ಲಿ ರ್ಯಾಂಕ್ ಬಂದರೆ ಪಕ್ಕ ಡಾಕ್ಟರೇ. ಮತ್ತೆ ನೋಡ್ಬೇಕು ಹೇಗೆ, ಅದಕ್ಕೆ ಎಫರ್ಟ್ ಹಾಕುವ. ಅಪ್ಪನ ಕನಸನ್ನು ನನಸು ಮಾಡಬೇಕು ಅಂತ. ಅಮ್ಮ, ನಿಮ್ಮ ಶ್ರಮ ತುಂಬ ಇದೆ. ಅವಳನ್ನು ಯಾವಾಗಲೂ ಇದು 10th ಅಲ್ವಾ, ಬೇಗ ಎದ್ದು ಓದಬೇಕು, ಸೋಮಾರಿತನ ಮಾಡುವಾಗ ನಾವು ಸಹ ಓದ್ತಿದ್ದೆವು. ನಾವು 10th ಆದರೂ ಆವಾಗಲೇ ನಾವು ಓದ್ತಿದ್ದೆವು. ನೀವು ಸಹ ಸರಿ ಓದಬೇಕು, 5 ಗಂಟೆಗೆಲ್ಲ ಎದ್ದು ಅಂತ ಹೇಳ್ತಿದ್ದೆ. ರಾತ್ರಿ ಬೇಗ ಮಲಗು, 10-10:30 ಒಳಗೆ ಮಲಗು ಅಂತ ಹೇಳ್ತಿದ್ದೆ. ಹಾಗೆ ಪ್ರತಿಯೊಂದನ್ನು ಟೈಮ್ ಟೇಬಲ್ ಪಾಯಿಂಟ್ ಬರ್ಕೊಡ್ಬೇಕು. ಮೇನ್ ಪಾಯಿಂಟ್ಸನ್ನೆಲ್ಲ ಬರ್ಕೊಡ್ಬೇಕು, ಅದನ್ನು ಮನನ ಮಾಡಬೇಕು. ಪ್ರತಿಯೊಂದಕ್ಕೂ ಟೈಮ್ ಟೇಬಲ್ ಇಡಬೇಕು, ಹಾಗೆಲ್ಲ ಹೇಳ್ತಿದ್ದೆ ಅವಳಿಗೆ ಬುದ್ಧಿವಾದ. ನೀವೇನು ಹೇಳ್ತೀರಾ? ಹಾಂ, ನಮ್ಮ 4ನೇ ಮಗಳು ಅಪ್ಪ ಅಮ್ಮಂದು. ಸೊ ಅವಳು ಚಿಕ್ಕದಿಂದಲೇ ಹುಷಾರಿದ್ಲು, ಯಾವತ್ತು ಎಲ್ಲದರಲ್ಲೂ ಹುಷಾರಿದ್ಲು. ಅವಳು ಚೆನ್ನಾಗಿ ಕಲಿತಿದ್ಲು. ಸೊ ನಮಗೆ ಅವಳ ಮೇಲೆ ಕಾನ್ಫಿಡೆನ್ಸ್ ಇತ್ತು 10th. ಸೊ
ಹಾಗೆ ಅವಳು ಬಂದಿದ್ದಾಳೆ ಕೂಡ. ಇಡೀ ವಿವೇಕಾನಂದಕ್ಕೆ ಫಸ್ಟ್ ಬಂದಿರೋದು ತುಂಬ ಖುಷಿ ಇದೆ. ತುಂಬಾ ಖುಷಿ ಆಗುತ್ತೆ ವಿವೇಕಾನಂದಕ್ಕೆ ಫಸ್ಟ್ ಬಂದಿರುವಂತದ್ದು. ಹಾಗಾಗಿ ಸೆಲೆಬ್ರೇಷನ್ ಎಲ್ಲ ಇವತ್ತು ಇರ್ಬೋದು, ಜೋರಾಗಿ ಇರ್ಬೋದು. ನಮ್ಮನ್ನ ಕೂಡ ಕರಿಬೇಕು, ಮಿಸ್ ಮಾಡದೆ. ಓಕೆ, ಏನೆಲ್ಲ ಕನಸಿದೆಯೋ ಅದೆಲ್ಲ ಕೂಡ ಈಡೇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಪ್ಪನಿಗೆ ಡಾಕ್ಟರ್ ಆಗಬೇಕು ಅಂತ ಕನಸಿದೆ. ನಾವು ಇನ್ನೊಮ್ಮೆ ನಿಮ್ಮನ್ನ ಬಂದು ಇಂಟರ್ವ್ಯೂ ಮಾಡೋ ರೀತಿಯಾಗಿ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 620 ಅಂಕಗಳನ್ನ ಪಡ್ಕೊಂಡಿರುವಂತ ಪ್ರೀತಿ ಪ್ರಭು ಅವರಿದ್ದಾರೆ. ಅವರ ಪೇರೆಂಟ್ಸ್ ಕೂಡ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿಯಲ್ಲಿದ್ದೀರಿ ಸದ್ಯಕ್ಕೆ? ತುಂಬ ಖುಷಿ ಆಗ್ತುಂಟು. ಎಕ್ಸ್ಪೆಕ್ಟ್ ಮಾಡಿದ್ರ? 624 ಇಲ್ಲ 625 ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅಂದ್ಕೊಂಡಕ್ಕಿಂತ 3-4 ಮಾರ್ಕ್ ಕಡಿಮೆ ಬಂತು. ನೋಡಬೇಕು. ಯಾವುದ್ರಲ್ಲೆಲ್ಲ ಕಮ್ಮಿ ಆಯಿತು? ನನಗೆ ಸೈನ್ಸ್ ಮತ್ತು ಸೋಷಲ್. ಸೈನ್ಸಲ್ಲಿ 3 ಮಾರ್ಕ್ ಕಮ್ಮಿ ಆಯಿತು, ಸೋಷಲಲ್ಲಿ 2 ಮಾರ್ಕ್. ಸೊ ನೋಡಬೇಕಂತ. ರಿವ್ಯಾಲ್ಯೂಯೇಷನ್ ಹಾಕುವಂತ ಪ್ಲಾನ್ ಇದೆಯಾ? ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತ ಉಂಟು. ಎಕ್ಸಾಮ್ ಎಲ್ಲ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗೆಲ್ಲ ಪ್ರಿಪರೇಷನ್ ಎಲ್ಲ ಹೇಗಿತ್ತು? ಎಕ್ಸಾಮ್ ಹತ್ರ ಬರ್ತಿರ್ಬೇಕಿದ್ರೆ ನಮಗೆ ಸ್ಟಡಿ ಹಾಲಿಡೇಸ್ ಕೊಡ್ತಿದ್ರು. ಸೊ ನಾನು ಆಗ ಫುಲ್ ರಿವಿಷನಿಗೆ ಟೈಮ್ ಅಂತ ಇಡ್ತಿದ್ದೆ. ಮತ್ತು ಕ್ವೆಶ್ಚನ್ ಪೇಪರ್ ಒಂದು ದಿವಸ 3-4 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ. 3 hours ಟೈಮ್ ಇಟ್ಟು ಸಾಲ್ವ್ ಮಾಡ್ತಿದ್ದೆ ನಾನು. ಒಂದು ಮ್ಯಾಥ್ಸ್ ನಿಯರ್ಲಿ 15 ಕ್ವೆಶ್ಚನ್ ಪೇಪರ್, ಓಲ್ಡ್ ಕ್ವೆಶ್ಚನ್ ಪೇಪರೇ ಸಾಲ್ವ್ ಮಾಡಿದ್ದೇನೆ. ಆದ ಕಾರಣ ರಿಸಲ್ಟ್ ಇಷ್ಟು ಬಂತು ಅಂತ ಖುಷಿ ಆಗ್ತದೆ. ವಿದ್ಯಾಸಂಸ್ಥೆಯ ಬಗ್ಗೆ ಏನು ಹೇಳ್ತೀವಿ? ವಿದ್ಯಾಸಂಸ್ಥೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ಯಾಕಲ್ಟಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು, ನಮಗೆ ಕ್ವೆಶ್ಚನ್ ಪೇಪರನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಮತ್ತು ಕೇರ್ ತಗೊಳ್ಳೋದು. ಸ್ಟಡಿ ಹಾಲಿಡೇಸಲ್ಲಿ ಸ್ಟಡೀಸ್ ಹೇಗೆ ನಡೀತಿದೆ ಅಂತ ಕೇಳಿಕೊಂಡು ಅದು ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್. ನಿಮ್ಮ ಹೆಸರು ಸರ್? ಮಂಡಲಿಕ ಪ್ರಭು. ಓಕೆ ಸರ್, ಏನು ಹೇಳ್ತೀರಾ ಮಗನ ಸಾಧನೆ ಬಗ್ಗೆ? ಸ್ವಲ್ಪ ಒಂದು 2-3 ಮಾರ್ಕ್ ಕಮ್ಮಿ ಆಯ್ತಂತ ಹೇಳಿದ್ರ ಕಮ್ಮಿ ಬರ್ಬೋದು ಅಂತ? ಹೇಳಿಲ್ಲ, ಬರ್ತಂತ ಒಳ್ಳೆ ಮಾರ್ಕ್ ಬರಲೇಬೇಕು ಈ ಸಲ ಅಂತ ಹೇಳಿದ್ರ ನೀವು? ಇಲ್ಲ 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 ಇಲ್ಲ. ಓಕೆ, ಸಣ್ಣದಿಂದಲೇ ಕಲಿಯೋದ್ರೆಲ್ಲ ಹುಷಾರು. ಹಾಗಾಗಿ ಒಂದು ಧೈರ್ಯ ಆಯಿತು, ಮಗಳು ಈ ಸಾರಿ ಕೂಡ ಒಳ್ಳೆ ಮಾರ್ಕ್ ತೆಗಿತಾಳೆ ಅಂತ. ಓಕೆ ಮೇಡಮ್, ನೀವೇನು ಹೇಳ್ತೀರಾ? ಖುಷಿ ಆಗ್ತಾ ಉಂಟು. ಅವಳ ಕಷ್ಟಪಟ್ಟ ಇದಕ್ಕೆ ಅವಳಿಗೆ ಪ್ರತಿಫಲ ಸಿಕ್ಕಿದೆ. ಮಗಳ ಬಗ್ಗೆ ಏನು ಕನಸಿದೆ? ಅವಳು MBBS ಮಾಡಬೇಕಂತೆ. ಅವಳ ಪ್ರಯತ್ನ ಮಾಡ್ತಾ ಇದ್ದಾಳೆ. ಈಗ ಕೋಚಿಂಗ್ ಎಲ್ಲ ತಗೊಳ್ತಾ ಇದ್ದಾಳೆ. ಹಾಗೆ ಅವಳು ಹೇಳಿದಾಗೆ ನಡೀಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 618 ಅಂಕಗಳನ್ನು ಪಡ್ಕೊಂಡಿರುವಂಥ ಸಾನ್ವಿ ಎಸ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. 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 ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ರಾ ಎಷ್ಟು ಒಳ್ಳೆ ಅಂಕ ಬರುತ್ತೆ ಅಂತ? ಕಮ್ಮಿ ಆಯಿತು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ 620 ಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದು ಸ್ವಲ್ಪ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಇದು ರಿವ್ಯಾಲ್ಯೂಯೇಷನಿಗೆ ಹಾಕ್ತಾ ಇದ್ದೇನೆ, ನೋಡಬೇಕು. 620 ಮೇಲೆ ಹೋಗೋ ಹೋಪ್ಸ್ ಉಂಟು ನನಗೆ. ಹೌದು, ತುಂಬ ಟೀಚರ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ಕ್ಲಾಸ್ ಟೀಚರ್ ಆಗಿರ್ಬೋದು, ಅವರು ಈ ವರ್ಷ ರಿಟೈರ್ಡ್ ಆದರೂ ನಮಗೆ ಒಂದು ಲಾಸ್ಟ್ ಮೂಮೆಂಟಿಗಾದರೂ ನಮಗೆ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಹೇಳಿಕೊಂಡು ಟೆನ್ಷನ್ ತಗೊಳ್ಳೋದಾಗೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅವರು. ಹಾಗೆ HM ಸಹ ಹಾಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಹಾಗೆ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಯಾವ ಸಬ್ಜೆಕ್ಟ್ ಕಮ್ಮಿ ಆಯಿತು? ನನಗೆ ಮ್ಯಾಥ್ಸಲ್ಲಿ 98 ಬಂದದ್ದು, ಅದು ಎಕ್ಸ್ಪೆಕ್ಟೆಡ್. ನಾನು ಅದೆರಡು ರಾಂಗ್ ಆಗಿತ್ತು ಅಂತ ನಂಗೆ ಗೊತ್ತಿತ್ತು. ಕನ್ನಡದಲ್ಲಿ 2 ಮಾರ್ಕು ಮತ್ತು ಇಂಗ್ಲೀಷಲ್ಲಿ 3 ಮಾರ್ಕ್ ಹೋಗಿದೆ. ಅದು ಫುಲ್ ಎಕ್ಸ್ಪೆಕ್ಟ್ ಮಾಡಿದೆ. ಅದರಲ್ಲಿ ಇನ್ನು ನೋಡಬೇಕು, ಅದನ್ನು ರಿವ್ಯಾಲ್ಯೂಯೇಷನಿಗೆ ಹಾಕ್ತೇನೆ ನಾನು. ಓಕೆ, ಇವಾಗ ಪಠ್ಯ ಮಾತ್ರ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಾಗ್ತಾ ಇದ್ರೆ ಹೇಗೆ? ಹೌದು, ನನ್ನದು ಇಲ್ಲಿ ಸ್ಕೂಲಲ್ಲಿ CET NEET ಕೋಚಿಂಗ್ ಕೊಡ್ತಾಯಿದ್ರು 4 to 5 ಸಂಜೆ. ಅದಕ್ಕೆ ನಾನು ಹೋಗ್ತಾ ಇದ್ದೆ. ಈಗ ಸೈನ್ಸ್ ಎಕ್ಸಾಮಲ್ಲಿ ನನ್ನದು ಫುಲ್ ಮಾರ್ಕ್ಸ್ ಬರಬೇಕಂತೇಳಿದರೆ ಅದೇ ನನಗೆ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. VC PU ಕಾಲೇಜಿಂದ ಲೆಕ್ಚರ್ಸ್ ಬಂದು ಇಲ್ಲಿ ನಮಗೆ ಪಾಠ ಮಾಡ್ತಾಯಿದ್ರು. ನಮ್ಮದೇ ಸಿಲೆಬಸ್ ಸ್ವಲ್ಪ ಹೈ ಲೆವೆಲಲ್ಲಿ ಹೇಳ್ಕೊಡ್ತಾಯಿದ್ರು. ಅದರಿಂದ ತುಂಬ ನನಗೆ ಹೆಲ್ಪ್ ಆಗಿದೆ. ಹಾಗೆ ಮುಂದೆ ಬರುವ 10th ಬ್ಯಾಚಿಗೂ ಸಹ ಅದನ್ನು ಜಾಯ್ನ್ ಆಗಿಂತ ನನ್ನೊಂದು ಅಡ್ವೈಸ್. ಹೌದು, ಮೇಧಾ VC ಅವರು ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡ್ತಾಯಿದ್ದಾರೆ, ಮೇಧಾ ಅಂತ. ಅದಕ್ಕೂ ನನಗೆ ಈ CET ಕೋಚಿಂಗ್ ಕ್ಲಾಸ್ ನನಗೆ ತುಂಬ ಹೆಲ್ಪ್ ಆಗಿತ್ತು. ನಾನು ಅದಕ್ಕೆ ಮೊದಲಿಂದಲೇ ಪ್ರಿಪೇರ್ ಮಾಡ್ತಾ ಇದ್ದೆ. ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದು ಅದಕ್ಕೆ ಫ್ರೀ ಸೀಟ್ ತಗೊಂಡಿದ್ದೇನೆ ನಾನು. ಅದಕ್ಕೋಸ್ಕರ ಈ NEET ಕೋಚಿಂಗ್ ಇಲ್ಲಿಂದ ಮಾಡ್ತಾ ಇರುವ ನಮ್ಮ ಸ್ಕೂಲ್ನವರಿಗೆ VC PU ಕಾಲೇಜ್ನ ಟೀಚರ್ಸಿಗೂ ಸಹ ನನ್ನ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇಷ್ಟು ಒಳ್ಳೆ ಅಂಕಗಳನ್ನು ಪಡಿಬೇಕು ಅಂತ ಹೇಳಿದರೆ ಬ್ಯಾಕ್ ಬೋನ್ ಅಂದರೆ ಪೇರೆಂಟ್ಸ್ ಅಲ್ವಾ? ಹೇಳಿ, ಅಮ್ಮನ
ನನ್ನ ಅಮ್ಮ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ, ಸವಿತಾ ಅಂತ ಅಮ್ಮನ ಹೆಸರು. ಅವರು ಗೌರ್ಮೆಂಟ್ ಸ್ಕೂಲು ಇರ್ದೆ ಉಪ್ಪಳಿಗೆಯಲ್ಲಿ ಟೀಚರ್ ಆಗಿದ್ದಾರೆ. ಅವರು ಸೈನ್ಸ್ ಟೀಚರು. ಹಾಗೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅಪ್ಪನೂ ಹಾಗೆ SDM ಲಾ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಸಂತೋಷ್ ಪ್ರಭು ಅಂತ. ಇಬ್ಬರು ನನಗೆ ಟೆನ್ಷನ್ ತಗೊಳ್ಳೋದಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ನಾನು. ಇಬ್ಬರು ಕೂಡ ಟೀಚರ್ಸ್, ಹಾಗಾಗಿ ಒಳ್ಳೆ ಮಾರ್ಕ್ ಬಂದಿದೆ. ಮೇಡಮ್ ನೀವೇನು ಹೇಳ್ತೀರಿ? ಇದೊಂದು ಖುಷಿಯ ಟೈಮ್, ನಮಗೆ ಒಂದು ಗಿಫ್ಟ್ ಟೈಮ್ ಅಂತಲೇ ಹೇಳ್ಬೋದು. ಒಂದು ದೇವರು ಈ ಸನ್ನಿವೇಶವನ್ನು ಕೊಟ್ಟಿದ್ದಕ್ಕೆ ಅವರಿಗೂ ಒಂದು ಈ ಹೊತ್ತಲ್ಲಿ ಸ್ಮರಿಸಿಕೊಳ್ಬೇಕಾಗೋದು ನಮ್ಮ ಕರ್ತವ್ಯ ಕೂಡ ಅಂತ ಹೇಳ್ತೇನೆ. ತುಂಬ ಇಲ್ಲಿಯ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಇದು ಮಾಡಿದ್ದಾರೆ. ನನಗೆ ತುಂಬ ಹೇಳೋದಂದರೆ CET ಕ್ಲಾಸ್ ಮಾಡಿದ್ರಲ್ಲ, ಅದರ ಬಗ್ಗೆ ನಾನು ಎಷ್ಟೊತ್ತಾದರೂ ನಾನು ಅವಳಿಗೆ ಆವಾಗವಾಗ ಹೇಳಲಿಕ್ಕಿದೆ ಅದನ್ನು. ಫಸ್ಟಿಗೆ ಸೇರುವಾಗ 9th ಸ್ಟಾರ್ಟ್ ಮಾಡಿದರು. 9th ಯಾರೋ ಫ್ರೆಂಡ್ಸ್ ಎಲ್ಲ ಸೇರ್ತಾರೆ ಅಂತ ಸೇರಿದ್ದವಳು. ಆ ನಂತರ ನಾನು ಆಗಲೇ ಒಂದು ಕಂಡೀಷನ್ ಹಾಕಿದ್ದೆ, ನೀನು 10th ಹೋಗಬೇಕು ಕಂಪಲ್ಸರಿ, ಹಾಗಿದ್ದರೆ ಮಾತ್ರ ಹೋಗು ಅಂತ. ಹಾಗೆ ಓಕೆ ಅಂದಿದ್ಲು. 10th ಆಗುವಾಗ ಸ್ವಲ್ಪ ಬೇಡ, ಎಲ್ಲರೂ ಯಾರು ಸೇರೋದಿಲ್ಲ ಬೇಡ ಅಂತಿದ್ಲು. ಬಟ್ ನಾನು ಆವತ್ತು ಹಾಕಿದ ಕಂಡೀಷನ್ ನೆನಪಿಸಿದೆ, ಸೊ ಅದಕ್ಕೆ ಒಪ್ಪಿಕೊಂಡು ಬಂದಳು. ಅದರಲ್ಲೊಂದು 1 ಮಾರ್ಕಿನ ಕ್ವಶನ್, ಅದು ತುಂಬ ಅಪ್ಲಿಕೇಶನ್ ಕ್ವಶನ್, ಟೆಕ್ಸ್ಟ್ ಬುಕ್ಕಲ್ಲಿ ಅದು ನೇರ ಕ್ವಶನ್ ಅಲ್ಲ. ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲಿ ಒಂಥರ ಇದೆ, ಕನ್ನಡ ಮೀಡಿಯಮಲ್ಲಿ ಒಂಥರ ಇದೆ. ಅದು ಆ ಕ್ವಶನಿಗೆ ಅವರು ಅಲ್ಲಿ ಏನೋ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಹೀಗೆ ಬರ್ಬೋದು ಅಂತೇಳಿ ಏನೋ ಜೋಕ್ ಥರ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಕ್ಲಾಸಿಂದ. ಆಗ ಅದು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ನೆನಪಿಸ್ಕೊಂಡು ಅವಳು ಉತ್ತರ ಬರೆದಿದ್ದಾಳೆ. ಸೊ ಹಾಗೆ ಇಲ್ಲಿಯ ಟೀಚರ್ಸ್ ಮಾಡುವಂತಹ ಒಂದು ಏನು ಕೆಲಸ ಮಕ್ಕಳ ಡೆವಲಪ್ಮೆಂಟಿಗೆ, ಅದಕ್ಕೆಲ್ಲ ಇನ್ನೂ ಕೂಡ ಮಕ್ಕಳು ಸೇರಬೇಕು ಅಂತ ಸರ್ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ರು. HM ಸರ್ ಈ ಸಲದ ಬ್ಯಾಚಲ್ಲಿ ಕೇವಲ 8 ಮಕ್ಕಳಿದ್ದದ್ದು ಅವರ ಇದರಲ್ಲಿ. ಅವರು ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಅಲ್ಲಿಂದ PU ಕಾಲೇಜಿಂದ ಬಂದು ಮಾಡಿಸ್ತಾ ಇರುವಾಗ ಮಕ್ಕಳು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಕ್ಕಳು ನೇರವಾಗಿ ಹೇಳಬೇಕು ಅಂದರೆ MBBS ಹೋಗಬೇಕು ಅಂತ ಆಲೋಚನೆ ಉಂಟು. ಬಟ್ ಈ ಮೊನ್ನೆವರೆಗೆ ಸಹ ನಾವು ಯಾವುದಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿರಲಿಲ್ಲ ಅವಳು. ಸೊ ಆಮೇಲೆ ಒಂದು PCMBಗೆ ಹೋಗಿ ಸೆಲೆಕ್ಟ್ ಮಾಡಿ ಬಂದಿದ್ದೇವೆ. ಮತ್ತು ತುಂಬ ಫೋರ್ಸ್ ಏನಿಲ್ಲ, ಅವಳಿಗೆ ಯಾವ ಇದರಲ್ಲಿ ಹೋಗಬೇಕು ಅಂತ ಇಷ್ಟ ಇರ್ತದೋ ಅದಕ್ಕೆ ಸಪೋರ್ಟಿವ್ ತುಂಬ ಇದೆ ನಮ್ಮದು. ಇನ್ನು SSLC ಎಕ್ಸಾಮ್ ಬರೆಯುವಂಥ ಮಕ್ಕಳಿಗೆ ಏನಾದರೂ ಟಿಪ್ಸ್ ಕೊಡೋದು ಅಂತ ಹೇಳಿದರೆ, ಯಾಕೆಂತ ಕೇಳಿದರೆ ಒಳ್ಳೆ ಅಂಕಗಳನ್ನು ಪಡ್ಕೊಂಡಿದ್ದೀರಾ, CET ನೀಟ್ಗೂ ಬೆಸ್ಟ್ ಕೊಟ್ಟಿದ್ದೀರಾ, ಅದರ ಜೊತೆಗೇ ವೇದಕ್ಕೂ ಸೆಲೆಕ್ಟ್ ಆಗಿದ್ದೀರಾ. ಹಾಗಾಗಿ ಟಿಪ್ಸ್ ಕೊಡಬೇಕಂತೇಳಿದರೆ ನಾನು ಅಷ್ಟೇನು ಓದ್ತಾ ಇದ್ದ ಹುಡುಗಿ ಅಲ್ಲ. ಆದರೂ ಈಗ ನಮಗೆ ಸೋಷಲಿಗೆ ಮೇಯ್ನ್ ಆಗಿ ಪೋರ್ಷನ್ ತುಂಬ ಇರ್ತದೆ. ಆ ಟೈಮಲ್ಲಿ ನಾವು ಪಾಯಿಂಟ್ಸ್ ಮಾಡಿಕೊಂಡು ಕಲಿಬೇಕಾಗ್ತದೆ. ನಾನು ಅದೇ ರೀತಿ ಕಲಿತದ್ದು. ನನಗೆ ಬಾಯ್ಪಾಠ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಕತೆ ಥರ ಇಮ್ಯಾಜಿನ್ ಮಾಡಿಕೊಂಡು ನಾನು ಕಲಿತಿದ್ದದ್ದು. ಅದೇ ಮತ್ತು ಸೈನ್ಸಲ್ಲಿ ಹೇಳಬೇಕಾದ್ರೆ ಎಲ್ಲ ಕಾನ್ಸೆಪ್ಟ್ಸ್ ಫಸ್ಟಿಗೆ ಕ್ಲಿಯರ್ ಇರಬೇಕು. ಈಗ ಮೊನ್ನೆ ತುಂಬ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಕೇಳಿದ್ದಾರೆ. ಅದೆಲ್ಲ ಅಪ್ಲಿಕೇಶನ್ಸ್ ಲೆವೆಲಿಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ಆದರೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಆಗ ಯಾವ ರೀತಿಯ ಕ್ವಶನ್ ಬೇಕಾದರೂ ಆನ್ಸರ್ ಮಾಡ್ಬೋದು. ಹಾಗೆ ಬೇರೆ ಕ್ಯಾಲ್ಕುಲೇಷನ್ ಆಗಿರಲಿ, ಮ್ಯಾಥ್ಸಲ್ಲಿ ಎಲ್ಲ ತುಂಬ ಪ್ರಾಕ್ಟೀಸ್ ಬೇಕಾಗ್ತದೆ. ನನ್ನದು ಮೋಸ್ಟ್ಲಿ ಪ್ರಾಕ್ಟೀಸಿಂದಲೇ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಲ್ಯಾಂಗ್ವೇಜ್ ಆದರೆ ತೊಂದರೆ ಇಲ್ಲ. ನಮಗೆ ಲ್ಯಾಂಗ್ವೇಜಲ್ಲಿ ಮಾತಾಡುವಾಗ ನಾವು ಎಷ್ಟು ಫಾಸ್ಟ್ ಇರ್ತೇವೋ ಅದು ಬರೆಯುವಾಗಲೂ ಅಷ್ಟು ಬರ್ತದೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಉಳಿದ ಸಬ್ಜೆಕ್ಟಲ್ಲಿ ಹೀಗೆ ಪಾಯಿಂಟ್ಸ್ ಮಾಡ್ಕೊಂಡಿರೋದು, ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಿರ್ಬೋದು. ಮೇಯ್ನಾಗಿ ಪ್ರಾಕ್ಟೀಸ್ ಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿದ್ಯಾಸಂಸ್ಥೆ ಉತ್ತಮವಾಗಿರುವಂಥ ಫಲಿತಾಂಶ ದಾಖಲು ಮಾಡೋದ್ರ ಹಿಂದೆ ಪೋಷಕರ ಪರಿಶ್ರಮ ಇದೆ, ವಿದ್ಯಾಸಂಸ್ಥೆಯ ಶಿಕ್ಷಕರ ಪರಿಶ್ರಮ ಇದೆ, ಅದರ ಜೊತೆಗೇನೆ ಆಡಳಿತ ಮಂಡಳಿಯ ಶ್ರಮ ಕೂಡ ಅಷ್ಟೇ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಉತ್ತಮವಾಗಿರುವಂಥ ಫಲಿತಾಂಶವನ್ನು ದಾಖಲು ಮಾಡಬೇಕು ಅಂತ ಹೇಳಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದಿರುವಂಥದ್ದು ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಶಿವಪ್ರಕಾಶ್ ಎಂ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ವಿದ್ಯಾಸಂಸ್ಥೆ ಉತ್ತಮವಾಗಿರುವಂಥ ಫಲಿತಾಂಶವನ್ನು ಈ ವರ್ಷ ಕೂಡ ದಾಖಲು ಮಾಡಿಕೊಂಡಿದೆ ಸರ್, ಏನು ಹೇಳ್ತೀರಾ? ಬಹಳ ಖುಷಿಯ ಸಂಗತಿ. ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಅನೇಕ ವರ್ಷಗಳಿಂದ SSLCಯಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಬಂದಿದೆ. 625ಕ್ಕೆ 625 ಅಂಕಗಳನ್ನು ಪಡೆದದ್ದು ಉಂಟು ನಮ್ಮ ಸಂಸ್ಥೆ. ಕಳೆದ ಸಾಲಿನಲ್ಲಿ 624 ಅಂಕಗಳನ್ನು ಪಡೆದಿದೆ. ಆದರೆ ಈ ಸಾಲಿನಲ್ಲಿ 625ಕ್ಕೆ ಅತ್ಯಧಿಕ 621 ಅಂಕಗಳನ್ನು ಪಡೆದು ಉತ್ತಮ ಒಂದು ಫಲಿತಾಂಶದ ಸಾಧನೆಯನ್ನು ಮಾಡಿದೆ. ಅದರ ಜೊತೆಗೆ ನಮ್ಮಲ್ಲಿ
ಪರೀಕ್ಷೆಗೆ ಹಾಜರಾದಂತಹ 233 ವಿದ್ಯಾರ್ಥಿಗಳಲ್ಲಿ 233 ವಿದ್ಯಾರ್ಥಿಗಳು ಎಲ್ಲರೂ ಪಾಸಾಗಿದ್ದಾರೆ. ಅದರಲ್ಲಿಯೂ 600ಕ್ಕಿಂತ ಹೆಚ್ಚಿನ ಅಂಕಗಳನ್ನು 23 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಸುಮಾರು 114 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. 109 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ. ಆದ್ದರಿಂದ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆ ಉತ್ತಮ ಫಲಿತಾಂಶವನ್ನೇ ಪಡೆದುಕೊಂಡು ಬರ್ತಾ ಇದೆ. ನಮ್ಮ ಶಾಲೆಯಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ 2350. 10ನಲ್ಲಿ ಪ್ರತಿ ವರ್ಷವೂ 230ರಿಂದ 240 ವಿದ್ಯಾರ್ಥಿಗಳು ಇರ್ತಾರೆ. ಆದರೆ ವಿಶೇಷ ಏನು ಅಂತೇಳಿದರೆ ಈ 200ಕ್ಕಿಂತಲೂ ಅಧಿಕ 233 ವಿದ್ಯಾರ್ಥಿಗಳು ಕೂಡ ಪಾಸಾಗಿ ಸಂಪೂರ್ಣ ಎಲ್ಲ ವಿದ್ಯಾರ್ಥಿಗಳು ಪಾಸಾಗುವುದು ಒಂದು ವಿಶೇಷ. ಇದು ಈ ಸರ್ತಿ 3ನೇ ವರ್ಷದಲ್ಲಿ, ಕಳೆದ 2 ವರ್ಷಗಳಿಂದಲೂ ಶತಕದ ಸಾಧನೆ ಮಾಡಿದೆ 100% ರಿಸಲ್ಟನ್ನು. ಈ ವರ್ಷವೂ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅದೇ ರೀತಿ ಬರೀ ಶೈಕ್ಷಣಿಕವಾಗಿ ಮಾತ್ರ ಅಲ್ಲದೆ ನಮ್ಮ ಸಂಸ್ಥೆ ಇತರ ಶಿಕ್ಷಣೇತರ ವಿಷಯಗಳಾದಂತಹ ಯಕ್ಷಗಾನ ತರಬೇತಿ, ಚೆಸ್ ತರಬೇತಿ, NCC ಹಾಗೆ ಚಿತ್ರಕಲೆಯಲ್ಲಿ ಎಲ್ಲ ವಿಧವಾದ ಒಂದು ತರಬೇತಿಯನ್ನು ಈ ಸಂಸ್ಥೆ ಮಕ್ಕಳಿಗೆ ಕೊಡ್ತಾ ಇದೆ. ಹಾಗೆ ನಮ್ಮಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣದ ಒಂದು ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಅದರ ಒಂದು ನಿರ್ದೇಶನದಂತೆ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಆದ್ದರಿಂದ ನಮ್ಮ ಸಂಸ್ಥೆಯಿಂದ ಈ ಸಮಾಜದ ಬೆಳವಣಿಗೆ ಆಗ್ತದೆ. ಅದೇ ರೀತಿ ನಮ್ಮ ಭಾರತ, ನಮ್ಮ ರಾಷ್ಟ್ರವು ಉತ್ತಮ ಒಂದು ದಿಕ್ಕಿನತ್ತ ಸಾಗಲು ನಮ್ಮ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ರೂಪುಗೊಳಿಸ್ತಾ ಇದ್ದೇವೆ. ಆದ್ದರಿಂದ ಒಟ್ಟಾರೆಯಾಗಿ ರಾಷ್ಟ್ರದ ಉನ್ನತಿಯೇ ಎಲ್ಲರ ಉನ್ನತಿ ಅಂತ ಹೇಳುವ ಹಾಗೆ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಈ ವರ್ಷವೂ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಮಾಧ್ಯಮದವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತ್ ಮಾತಾ ಕಿ ಜೈ. ಹಾಗೆಯೇ ರವಿನಾರಾಯಣ ಸರ್ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಉತ್ತಮವಾಗಿರುವಂಥ ಫಲಿತಾಂಶವನ್ನು ವಿದ್ಯಾರ್ಥಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಪೋಷಕರ ಮುಖದಲ್ಲೂ ಸಂತೋಷ ಇದೆ, ಶಿಕ್ಷಕರ ಮುಖದಲ್ಲೂ ಸಂತೋಷ ಇದೆ. ನೀವೇನು ಹೇಳ್ತೀರಿ? ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಕಳೆದ 3 ವರ್ಷಗಳಿಂದಲೂ 100ಕ್ಕೆ 100 ಫಲಿತಾಂಶವನ್ನು ಪಡೆದಂಥ ಒಂದು ಹೆಮ್ಮೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಈ ವರ್ಷ ಕೂಡ 233 ವಿದ್ಯಾರ್ಥಿಗಳು ದಾಖಲಾಗಿ 233 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾದದ್ದು ನಮಗೆ ಅತ್ಯಂತ ಖುಷಿಯ ವಿಚಾರ. ಒಂದು ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ನಮ್ಮ ಸಂಸ್ಥೆ 625ಕ್ಕೆ 625 ಅಂಕಗಳನ್ನು 1-2 ವರ್ಷ ಹಿಂದೆ 2-3 ವಿದ್ಯಾರ್ಥಿಗಳು ಪಡೆದಿದ್ದರು. ಕಳೆದ ಸಾರಿ ಕೂಡ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿದ್ದರು. ಅದೇ ರೀತಿ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಬೇರೆ ಬೇರೆ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ನಾವು ರಾಷ್ಟ್ರೀಯ ದಾಖಲೆಗಳನ್ನು ಕೂಡ ನಿರ್ಮಿಸಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಮನೆಯಲ್ಲಿ ಹೇಗೆ ಕಾರ್ಯಕ್ರಮಗಳು ನಡೆಯುವಾಗ ಬಂದಂಥ ಅತಿಥಿಗಳು ಮನೆ ಯಜಮಾನರ ಹತ್ರ ಖುಷಿಯಾಗಿದೆ ಕಾರ್ಯಕ್ರಮ, ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ ಅಂತೇಳಿ ಹೇಳಿ ಮನೆ ಯಜಮಾನರ ಹತ್ರ ಹೇಳಿ ಹೋಗ್ತಾರೆ. ಇಲ್ಲಿ ಕೂಡ ಹಾಗೆ ನಮ್ಮ ಈ ಶಾಲೆಯ ಫಲಿತಾಂಶ ಉತ್ತಮ ರೀತಿಯಲ್ಲಿ ಬಂದಾಗ ಆಡಳಿತ ಮಂಡಳಿಯವರ ಹತ್ರ ಬಂದು ಎಲ್ಲರೂ ಮಾತಾಡಿಸ್ತಾರೆ. ಆದರೆ ಇದರ ಹಿಂದೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಅಲ್ಲಿ ಬಂದ ಅತಿಥಿಗಳನ್ನು ಸತ್ಕರಿಸುವಲ್ಲಿ ಬಾಣಸಿಗರ ಪಾತ್ರ ಇರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜೋಡಿಸಿಕೊಂಡಂಥ ಶಕ್ತಿ ಇದೆ ಅಲ್ಲ ಒಂದು ಕಾರ್ಯಕ್ರಮದಲ್ಲಿ. ಅದೇ ರೀತಿ ಶಾಲೆಯಲ್ಲಿ ಕೂಡ ಎಲ್ಲ ನಮ್ಮ ಶಿಕ್ಷಕರಿರ್ಬೋದು, ಶಿಕ್ಷಕರೇತರ ವೃಂದದವರು ಇರ್ಬೋದು, ಅವರ ಶ್ರಮದಿಂದಾಗಿ ಈ ರೀತಿಯ ಒಂದು ಅಚ್ಚುಕಟ್ಟಿನ ಫಲಿತಾಂಶವನ್ನು ನಾವು ಪ್ರತಿ ವರ್ಷ ಪಡಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗ, ಶಿಕ್ಷಕರು ಮತ್ತು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಶಾಲೆಗೆ ಕಳಿಸಿದಂತಹ ಹೆತ್ತವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತೇಳಿದರೆ ನಮ್ಮ ಶಾಲೆಯಲ್ಲಿ ಅತ್ಯಧಿಕ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಕೆಲವೊಂದು ಸರ್ತಿ 1-2-3 ವಿದ್ಯಾರ್ಥಿಗಳು ಬೇರೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಪ್ರೀ ಯೂನಿವರ್ಸಿಟಿ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗ್ತಾರೆ. ಆದರೆ ಪ್ರೀ ಯೂನಿವರ್ಸಿಟಿ ಶಿಕ್ಷಣದಲ್ಲೂ ಕೂಡ ವಿವೇಕಾನಂದ ಉತ್ತಮ ದಾಖಲೆಗಳನ್ನು ಪಡೆದು ಮತ್ತೆ ಇಲ್ಲಿ 3-4ನೇ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳು PUನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ನಿದರ್ಶನಗಳು ನಮ್ಮಲ್ಲಿ ಬಹಳಷ್ಟು ಇದೆ. ಅದು ಕೂಡ ನಮ್ಮ ಇಲ್ಲಿಯ ಒಂದು ಪ್ರಯತ್ನದ ಹಿನ್ನೆಲೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಇನ್ನು ಮುಂದೆ ಕೂಡ ನಮ್ಮ ಈ ಸಂಸ್ಥೆ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಗೆ ವ್ಯಕ್ತಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಕೆಲಸದಲ್ಲಿ ತನ್ನನ್ನು ಜೋಡಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರೇರೇಪಣೆಯಾಗಿ ನಿಂತಿದೆಯಾ, ಇಲ್ಲಿ ಕೂಡ ಹಾಗೆ ವಿದ್ಯಾರ್ಥಿಗಳನ್ನು ವ್ಯಕ್ತಿ ನಿರ್ಮಾಣ ಮಾಡುವುದರ ಮೂಲಕ
ಈ ರಾಷ್ಟ್ರ ಕಟ್ಟಲಿಕ್ಕೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆ. ವಿದ್ಯಾಸಂಸ್ಥೆಯ ದಾಖಲಾತಿ ಪುಸ್ತಕದಲ್ಲಿ ವಿದ್ಯಾರ್ಥಿಯ ಹೆಸರು ದಾಖಲಾದ ಬಳಿಕ ಆ ವಿದ್ಯಾರ್ಥಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಾಧನೆಯನ್ನ ಮಾಡಬೇಕು. ಇದೊಂದೇ ಈ ಒಂದು ವಿದ್ಯಾಸಂಸ್ಥೆಯ ಪ್ರತಿಯೊಬ್ಬ ಶಿಕ್ಷಕರ ಧ್ಯೇಯ. ಶಿಕ್ಷಕರಿಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಮಾರ್ಗದರ್ಶನವನ್ನ ಮಾಡಿಕೊಂಡು ಬರ್ತಾ ಇರೋರು ಅಂತ ಹೇಳಿದ್ರೆ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಸತೀಶ್ ಸರ್ ನಮ್ಮ ಜೊತೆ ಸರ್ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಉತ್ತಮವಾಗಿರುವಂಥ ಫಲಿತಾಂಶ ಈ ವರ್ಷ ಕೂಡ ದಾಖಲಾಗಿದೆ ಸರ್. ಹಾಗಾಗಿ ವಿದ್ಯಾರ್ಥಿಗಳ ಪರಿಶ್ರಮದ ಬಗ್ಗೆ, ನಿಮ್ಮ ಒಂದು ವಿದ್ಯಾಸಂಸ್ಥೆಯ ಸಾಧನೆ ಬಗ್ಗೆ ಇವತ್ತಿನ ನಮ್ಮ SSLC ರಿಸಲ್ಟ್ ನಮಗೆ ತುಂಬ ಸಂತೋಷವನ್ನು ನೀಡಿದೆ. ನನ್ನ ವಿದ್ಯಾರ್ಥಿಗಳ ಶ್ರಮ, ಅಧ್ಯಾಪಕರ ಪರಿಶ್ರಮ, ಆಡಳಿತ ಮಂಡಳಿಯ ಮಾರ್ಗದರ್ಶನ, ಇಲಾಖೆಯ ಸಲಹೆ ಸೂಚನೆಗಳು ಈ ರೀತಿಯ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವುದಕ್ಕೆ ಸಾಧ್ಯ ಆಗಿದೆ. ನನ್ನ 233 ವಿದ್ಯಾರ್ಥಿಗಳು ಎಲ್ಲ 233 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 114 ಮಂದಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. 109 ಮಂದಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಇದು ಒಂದು ಅತ್ಯುತ್ತಮ ಫಲಿತಾಂಶ. ಇದೊಂದು ಸಂಘಟಿತ ಮತ್ತು ಸಾಮೂಹಿಕ ಪ್ರಯತ್ನದ ಫಲ, ನನ್ನ ಅಧ್ಯಾಪಕ ವೃಂದದ ಸಾಮೂಹಿಕ ಪ್ರಯತ್ನದ ಫಲ, ಮತ್ತು ಅದಕ್ಕೆ ಪೂರಕವಾಗಿ ಪೋಷಕರು ಕೂಡ ಸ್ಪಂದಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ರೀತಿಯ ಅತ್ಯುತ್ತಮ ಫಲಿತಾಂಶ ಸಾಧಿಸುವುದು ಸಾಧ್ಯವಾಗಿದೆ. ಈ ಒಂದು ಫಲಿತಾಂಶದ ಹಿಂದೆ CET ನೀಟ್ ಕೂಡ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿತ್ತು. ಈ ಪರಿಪೂರ್ಣ ಅಂಕಗಳ ಹಿಂದೆ ನಾವು 8, 9 ಮತ್ತು 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು JEEಯ ಬೇಸಿಕ್ ಫೌಂಡೇಶನ್ ಕೋರ್ಸನ್ನು ಮಾಡ್ತೇವೆ. ಅದು ತುಂಬ ಪರಿಣಾಮವಾಗಿ ಕೆಲಸ ಮಾಡಿದೆ. ನಮ್ಮ ಹಲವಾರು ವಿದ್ಯಾರ್ಥಿಗಳು ಮ್ಯಾಥ್ಸ್ ಸೈನ್ಸಲ್ಲಿ ಔಟ್ ಮಾಡಿದ್ದಾರೆ. ಅದರ ಹಿಂದೆ ಆ ಕೋಚಿಂಗಿನ ಪರಿಣಾಮ ಬಹಳ ದೊಡ್ಡದಾಗಿದೆ. ಸರ್, ಹಾಗೆಯೇ SSLC ಫಲಿತಾಂಶ ಬರೋದಕ್ಕಿಂತ ಮೊದಲೇ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಉಚಿತವಾಗಿ ಪ್ರವೇಶ ಪಡೆಯೋದಕ್ಕಾಗಿ ಎಕ್ಸಾಮ್ಗಳು ಬರೆದದ್ರಲ್ಲಿ ಕೂಡ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲೇ ತೇರ್ಗಡೆಯಾಗಿದ್ದಾರೆ ಅನ್ನುವಂಥದ್ದು. ನಮ್ಮ ಸುತ್ತಮುತ್ತಲಿನ ವಿದ್ಯಾಸಂಸ್ಥೆಗಳು ಅತ್ಯುತ್ತಮ ಅಂಕ ಗಳಿಸುವ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರವೇಶ ಪರೀಕ್ಷೆಗಳನ್ನು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದರು. ಅದರಲ್ಲಿ ನಮ್ಮ ಹಲವಾರು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳೊಂದಿಗೆ ಪ್ರಥಮ 10 ಸ್ಥಾನಗಳೊಳಗೆ ಸ್ಥಾನವನ್ನು ಪಡ್ಕೊಂಡು ಉಚಿತ ಸೀಟಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ನಮ್ಮ ಈ ವಿಶೇಷ ತರಬೇತಿ ಆ ಮಕ್ಕಳಿಗೆ ಆ ರೀತಿಯ ಪ್ರಶ್ನೆಗಳನ್ನು ಟ್ಯಾಕಲ್ ಮಾಡುವಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಅಂತ ನಾವು ಭಾವಿಸಿದ್ದೇವೆ. ಶಿಕ್ಷಕರ ಪರಿಶ್ರಮದ ಬಗ್ಗೆ ಕೂಡ ಮಾತನಾಡಬೇಕು. ಯಾಕಂತ ಹೇಳಿದರೆ ಪ್ರತಿಯೊಂದು ಹಂತದಲ್ಲಿ ಕೂಡ ಗೈಡ್ ಮಾಡಿದವರು ಅವರೇ. ಹಾಗಾಗಿ ಯಾವುದೇ ಶಿಕ್ಷಣ ಸಂಸ್ಥೆ ಇರಲಿ, ಆ ಸಂಸ್ಥೆಯ ಸಾಧನೆಯಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸ್ತಕ್ಕಂಥದ್ದು ಒಂದು ವಿದ್ಯಾರ್ಥಿ ಸಮೂಹ, ಇನ್ನೊಂದು ಅವರನ್ನು ತಿದ್ದಿ ತೀಡಿ ಬೆಳೆಸುವಂತಹ ಅಧ್ಯಾಪಕ ವೃಂದ. ಸುದೈವವಶಾತ್ ನಾವು ಅತ್ಯುತ್ತಮ ಅಧ್ಯಾಪಕ ತಂಡವನ್ನು, ಅತ್ಯಂತ ಸೇವಾ ಮನೋಭಾವದ ಮತ್ತು ಅತ್ಯಂತ ಹೆಚ್ಚು ಸೇವಾ ಅನುಭವವಿರುವ ತಂಡವನ್ನು ಹೊಂದಿದ್ದೇವೆ. ಆ ಕಾರಣಕ್ಕಾಗಿ ನಮಗೆ ಈ ರೀತಿಯ ಫಲಿತಾಂಶಗಳನ್ನು ಪಡೆಯುವುದು ಸಾಧ್ಯ ಆಗಿದೆ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. SSLC ಪರೀಕ್ಷೆಯಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉತ್ತಮವಾಗಿರುವಂತಹ ಫಲಿತಾಂಶವನ್ನು ದಾಖಲು ಮಾಡಿದ್ದಾರೆ. ಇದರ ಜೊತೆಗೇನೆ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿರುವಂತಹ ಸಂಭ್ರಮ ಕೂಡ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಉತ್ತಮವಾಗಿರುವಂತಹ ಫಲಿತಾಂಶವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಸಾಧನೆಯನ್ನ ಮಾಡಿದಂಥ ವಿದ್ಯಾರ್ಥಿಗಳ ಮಾತನ್ನ ಕೇಳಿದ್ರಲ್ಲ, ಹಾಗೇನೆ ಮುಂದೆ ಯಾರೆಲ್ಲ ಎಕ್ಸಾಮನ್ನು ಬರೀತೀರಾ ಅವರಿಗೆ ಕೂಡ ಉತ್ತಮವಾಗಿರುವಂಥ ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ಉತ್ತಮವಾಗಿರುವಂಥ ಫಲಿತಾಂಶವನ್ನು ದಾಖಲು ಮಾಡಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಸುದ್ದಿ ಮಾಧ್ಯಮದ ಮುಖಾಂತರ ಆಲ್ ದಿ ಬೆಸ್ಟ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಯಾರೆಲ್ಲ ಪ್ರಥಮ ಶ್ರೇಣಿಯಲ್ಲಿ ಆಗಿರ್ಬೋದು ಅಥವಾ ಸಾಧಾರಣವಾಗಿರುವಂಥ ಅಂಕಗಳನ್ನು ಪಡ್ಕೊಂಡಿದ್ದೀರೋ ಇವರು ಕೂಡ ಆಲ್ ದಿ ಬೆಸ್ಟ್. ಮುಂದೆ ನಿಮ್ಮ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಅಂತ ನಾವು ಆಶಿಸ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್,
ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451, 9945521951, 990178461.